ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯಕುಮಾರ್ ಸೊರಕೆ, ಅಯೋಧ್ಯೆಯ ರಾಮಮಂದಿರದಲ್ಲಿ ನಡೆದಿರುವ ಕೋಟ್ಯಾಂತರ ಹಣ ಲೂಟಿ ಘಟನೆ ಭಕ್ತರ ಭಕ್ತಿಗೆ ಮಾಡಿದ ಅವಮಾನ. ಪ್ರಕರಣ ತನಿಖೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅವರಿಂದ ರಚಿಸಲಾದ ಎಸ್ಐಟಿ ಮುಖ್ಯಸ್ಥರ ಮೇಲೆ 420 ಕೇಸ್ ಇದೆ. ಅವರು ನೀಡಿದ ವರದಿಯಲ್ಲಿ ಕೇವಲ ಅಮಾಯಕರ ಹೆಸರು ಸೇರಿಸಲಾಗಿದೆ. ವರದಿ ಕೊಟ್ಟ ಮರುದಿನದಿಂದ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿಯಾಗಿದೆ. ಈ ರೀತಿಯಲ್ಲಿ ಲೂಟಿ ಮಾಡಲಾಗಿದೆ. ರಾಮಮಂದಿರಕ್ಕೆ ನೇಮಕ ಮಾಡಲಾದ ಟ್ರಸ್ಟಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇದೀಗ ರಾಜೀನಾಮೆ ಕೊಟ್ಟವರು ಸೇರಿ ಇವರೆಲ್ಲ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಟ್ರಸ್ಟ್ ಅನ್ನು ಶೀಘ್ರ ವಜಾ ಮಾಡಬೇಕು. ಶಂಕರಾಚಾರ್ಯ ಮಹಾಸ್ವಾಮೀಜಿಗಳನ್ನೊಳಗೊಂಡು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನು ಒಳಪಡಿಸಿ ದೇವಸ್ಥಾನದ ಭಕ್ತರನ್ನು ಸೇರಿಸಿಕೊಂಡು ಪುನರಪಿ ಆ ಟ್ರಸ್ಟ್ ನಿರ್ಮಾಣ ಮಾಡಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ಸಿಬಿಐ ತನಿಖೆ ನಡೆಸಿ ಆದಷ್ಟು ಬೇಗ ಸತ್ಯಾಂಶ ಹೊರಬರಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ ಎಂದು ಆಗ್ರಹಿಸಿದರು. ಸಣ್ಣ ಪುಟ್ಟ ವಿಚಾರಕ್ಕೂ ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡುವ ಇವರು ಇಷ್ಟು ದೊಡ್ಡ ಹಗರಣ ಆದರೂ ಮೌನವಾಗಿದ್ದಾರೆ. ಐಟಿ, ಇಡಿ, ಸಿಬಿಐ ಏನು ಮಾಡುತ್ತಿದೆ? ಎಲ್ಲವೂ ನಿಷ್ಕ್ರಿಯವಾದಂತಿದೆ ಎಂದು ಆರೋಪಿಸಿದರು. ಚೌಕಿದಾರ್ ನೇಮಕಾತಿ ಮಾಡಿರುವಂಥ ಟ್ರಸ್ಟಿಗಳೆಲ್ಲ ಉಪಚೌಕಿದಾರರು ಎಲ್ಲ ಒಟ್ಟಾಗಿ ಸೇರಿಕೊಂಡು ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ. ಚಪತ್ರಾಯ್ ಇರ್ಬೋದು, ಅಥವಾ ಅನಿಲ್ ಮಿಶ್ರಾ ಇರ್ಬೋದು, ಅಥವಾ ಇನ್ನು ಕೆಲವರು ಇರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ 100ಕ್ಕೆ 100 ಪಾಲು ಕೂಡ ಭಾಗಿದಾರರಾಗಿದ್ದಾರೆ. ಈಗ SIT ಸಮಿತಿಯನ್ನು ನೇಮಕಾತಿ ಮಾಡಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ನೇಮಕಾತಿ ಮಾಡಿದ್ದಾರೆ. 84 SIT ಉತ್ತರ ಪ್ರದೇಶದಲ್ಲಿ ನೇಮಕಾತಿ ಆಗಿದೆ. ಅದರ ರಿಪೋರ್ಟ್ ಯಾವುದು ಕೂಡ ಸರಿಯಾಗಿ ಇನ್ನೂ ಕೂಡ ಬಂದಿಲ್ಲ. ಈ SIT ಮಾಡಿದಂಥ ಮುಖ್ಯಸ್ಥರು ಕೂಡ 420 ಕೇಸಿನಲ್ಲಿದ್ದಾನೆ. ಅವನು ಕೂಡ 420 ಕೇಸ್ ಇದೆ ಅವನ ಮೇಲೆ. ಅವರೇನು ರಿಪೋರ್ಟ್ ಕೊಟ್ಟಿದ್ದಾರೆ, ಬರೀ ಯಾರು ಅಮಾಯಕರನ್ನ ಹೆಸರುಗಳನ್ನು ಕೊಡುವಂಥ ಅವಕಾಶ ಆಗಿದೆ. ಇವತ್ತು ರಿಪೋರ್ಟ್ ಕೊಟ್ಟ ಮರುದಿವಸದಿಂದ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಗಿದೆ. ಕೆಪಿಸಿಸಿ ಪ್ರಚಾರ ಸಮಿತಿಯ ಸುಧೀರ್ ಕುಮಾರ್ ಮರೋಳಿ ಮಾತನಾಡಿ, ರಾಮಮಂದಿರದ ಹಣವನ್ನು ಒಳಗಿನವರೇ ಲೂಟಿ ಮಾಡಿದ್ದಾರೆ. ಪ್ರಧಾನಮಂತ್ರಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿ, ಕೇಂದ್ರದ ಗೃಹ ಸಚಿವರು, ಆರ್ಎಸ್ಎಸ್ ಅವರ ಸೂಚನೆಯಂತೆ ಟ್ರಸ್ಟಿಗಳನ್ನು ನೇಮಿಸಲಾಗಿತ್ತು. ಬಿಜೆಪಿ, ಆರ್ಎಸ್ಎಸ್ ಬೆಂಬಲಿಗರಿಂದ ಈಗ ಲೂಟಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ತಪ್ಪು ಮಾಡಿದವರ ಮನೆಗೆ ಬುಲ್ಡೋಸರ್ ನುಗ್ಗುತ್ತಿದ್ದ ಘಟನೆ ನಡೆಯುತ್ತಿತ್ತು. ಆದರೆ ಈಗ ಯಾಕೆ ಬುಲ್ಡೋಸರ್ ಸದ್ದು ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಬೇರೆ ಬೇರೆ ವಿಚಾರಗಳಿಗೆ ಮಾತಾಡ್ತಾರೆ. ಒಂದು ಹಳ್ಳಿಯ ಒಂದು ಚಿಕ್ಕ ಮಗು ಪತ್ರ ಬರೆದಿದ್ರೆ ಆ ಮಗುವಿನ ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ ಅಂತೇಳಿ ಮನ್ ಕಿ ಬಾತಲ್ಲಿ ಮಾತಾಡ್ತಿದ್ದಾರೆ. ಆದರೆ ಈ ದೇಶದ ವೈಪರೀತ್ಯ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತದೆ, ರಫೇಲ್ ಫೈಲ್ ಕಾಣೆ ಆಗ್ತದೆ, ರಾಮ ಮಂದಿರದ ಕಾಣಿಕೆ ಲೂಟಿ ಆಗ್ತದೆ. ಆದರೆ ಇವತ್ತಿಗೂ ಸಹಿತ ಅದಾದಮೇಲೆ ಒಂದು ಮನ್ ಕಿ ಬಾತ್ ಆಯಿತು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮೊಹಮ್ಮದ್ ಅಲಿ, ಸದಾಶಿವ ಉಳ್ಳಾಲ್, ಕೆಪಿ ಜಾನಿ, ಸುಭಾಷ್ ಚಂದ್ರ ಶೆಟ್ಟಿ, ಶುಭೋದಯ್ ಆಳ್ವ, ಅಬ್ದುಲ್ ಅಲಿ, ಚೇತನ್ ಬೆಂಗ್ರೆ ಸುದ್ದಿಗೋಷ್ಠಿಯಲ್ಲಿದ್ದರು.